ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಆ್ಯಂಡ್ ಲಲಿತಾ ಜ್ಯುವೆಲ್ರಿ ಮಾರ್ಟ್ ಲಿಮಿಟೆಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಹಾಗೆಯೇ ಈ ಸೀಸನ್ಗೆ ತಕ್ಕವಾಗಿ ಮಾಡುವಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಧನ್ಯಲತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಸೀಸನ್ಗೆ ತಕ್ಕವಾಗಿ ಫ್ರೂಟ್ಸ್, ಹಣ್ಣು ಹಂಪಲು, ಹಾಗೆಯೇ ಇದು ಏನೇ ಆ ಒಂದು ಕಾಲದಲ್ಲಿ ಬೆಳೆಯುತ್ತೆ ಅದನ್ನೆಲ್ಲ ಸೇವಿಸಬೇಕು ಅಂತ ಹೇಳ್ತಾರೆ. ಸೊ ನೀವಿವತ್ತು ನಮಗೆ ಈ ಸೀಸನ್ ಅಂದರೆ ಸಮ್ಮರ್ ಸೀಸನಲ್ಲಿ ತಯಾರಿಸುವಂಥ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಏನಾದರೂ ಫ್ರೂಟಾ, ವೆಜಿಟೇಬಲ್? ಈಗ ಸಮ್ಮರ್ ಸೀಸನಲ್ಲಿ ಈಗ ಜಸ್ಟ್ ಜಾಕ್ ಫ್ರೂಟ್ ಇದು ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ? ಹಲಸಿನ ಹಣ್ಣು ಎಲ್ಲರಿಗೂ ಬಹಳ ಇಷ್ಟವಾದ ಹಣ್ಣು. ಎಲ್ಲೂ ಹಾಗೆ ಅದು ಕಟ್ ಮಾಡಿ ಇಟ್ಟರೆ ಸಾಕು, ಪರಿಮಳ ಪಸರಿಸುತ್ತೆ ಅದು. ಹಾಗಾಗಿ ಅದರಿಂದ ಒಂದು ನೀರು ದೋಸೆ ಮಾಡುವ ಅಂತ. ಯಾವಾಗಲೂ ನಾವು ದಪ್ಪ ದೋಸೆ ಮಾಡೋದಲ್ಲ, ಇವತ್ತು ಸ್ವಲ್ಪ ನೀರು ಮಾಡಿ ನೀರು ದೋಸೆ ಮಾಡುವ ಅಂತ. ಅದರಿಂದ ಹಲಸಿನ ಹಣ್ಣಿಂದ? ಹೌದು. ಓಹೋ, ಗಾರಿಗೆ ಎಲ್ಲ ಆದ್ರೆ ಮಾಡ್ತಾರೆ, ದೋಸೆ ಮಾಡ್ತೇವೆ ನಾವು. ಓಕೆ. ಸೊ ಅದೊಂದು. ಮತ್ತೆ ಒಂದು ಸಮ್ಮರ್ ಬೀಟ್. ನಾವು ಈಗ ಈ ಮುಳ್ಳು ಸೌತೆ ದೇಹಕ್ಕೆ ತುಂಬಾ ಒಳ್ಳೇದಲ್ಲ, ಈ ಸೀಸನ್ ಅಲ್ಲಿ ನಾವು ಯೂಸ್ ಮಾಡಬೇಕು. ಅದರಲ್ಲಿ ಒಂದು ತಂಬುಳಿ ಮಾಡಿ ಅದನ್ನು ಹೀಗೆ ಕುಡಿಬಹುದು ಸಹ, ಅಥವಾ ಅನ್ನದ ಜೊತೆ ಸಹ ಸೇವಿಸಬಹುದು. ಈ ಸಾಂಬಾರ್ ಸೌತೆ ಅಲ್ಲ, ಮುಳ್ಳು ಸೌತೆ. ಮುಳ್ಳು ಸೌತೆ. ಓಹೋ ಹೋ, ಓಕೆ ಓಕೆ. ನೋಡೋಣ, ಸಾಂಬಾರ್ ಸೌತೆಯಿಂದ ಆದ್ರೆ ಮಾಡ್ತೀವಿ. ಸೊ ಇದು ನೋಡಿ. ಓಕೆ ಮೇಡಮ್, ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ನಮಗೀಗ ಯಾವುದು ಹಲಸಿನ ಹಣ್ಣಿನ ಘಮ ಬರ್ತಾ ಇದೆ, ಹಾಗಾಗಿ ಕ್ಲೂ ಅದೇ ಹಲಸಿನ ಹಣ್ಣಿನ ದೋಸೆ ಅಲ್ವಾ? ಎಸ್ ಎಸ್ ಮೇಡಮ್. ಸೊ ಹೇಗೆ ಶುರು ಮಾಡೋದು? ಸಣ್ಣ ಮಿಕ್ಸಿ ಜಾರ್ ಕೊಡಿ. ಈಗ ಸೀಸನಿನ ಫಸ್ಟ್ ಹಲಸಿನ ಹಣ್ಣು ನನಗೆ ಸಿಕ್ಕಿದಂಥದ್ದು. ಅದರಲ್ಲೂ ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಬರ್ಕೆ ಹೇಳ್ತೇವಲ್ಲ, 2 ವಿಧದ್ದು ಉಂಟಲ್ಲ, ಹಾಗೆ ಯಾವಾಗ್ಲೂ ಕನ್ಫ್ಯೂಷನ್ ಆಯ್ತಾ? ಬರ್ಕೆ ಅಂದ್ರೆ ಸಾಫ್ಟ್ ಅಂತ ಅಲ್ಲ, ಬರ್ಕೆ ಹೇಳಿದ್ರೆ ಸ್ವಲ್ಪ ದಪ್ಪ ಇದ್ದು ಟೇಸ್ಟ್ ಇರ್ತದೆ ಅದನ್ನು ತಿನ್ನಲಿಕ್ಕೆ. ತಿನ್ನೋದಕ್ಕೆ. ಇನ್ನೊಂದದು ತುಂಬಾ ಅದು ಸ್ವಲ್ಪ ಪಿಚಕ್ ಆಗ್ತದೆ. ಇನ್ನೊಂದು ತುಳುವೆ ಹೇಳ್ತೇವೆ ಅದಕ್ಕೆ, ತುಳುವ ನಾಡಿನ ತುಳುವೆ. ಸೊ ಇದಕ್ಕೀಗ ಮಿಕ್ಸಿಗೆ ಹಾಕಿ ಸ್ವಲ್ಪ ಬೆಲ್ಲ, ನಮಗೆ ಬೆಲ್ಲ ಎಷ್ಟು ನಮ್ಮ ರುಚಿಗೆ ತಕ್ಕಷ್ಟು. ನಮಗೆ ಸ್ವೀಟ್ ತುಂಬ ಬೇಕಿದ್ರೆ ತುಂಬ ಸ್ವೀಟ್. ಈಗ ನಾನೊಂದು ಸಾಧಾರಣ ಹದ ಸ್ವೀಟಿನಷ್ಟು ಹಾಕ್ತೇನೆ, ಅದು ನಮಗೆ ಬೇಕಿದ್ದಷ್ಟು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಂಜೆಗೆ ಬ್ರೇಕ್ಫಾಸ್ಟಿಗೆ ಸಾಕ್ತದೆ. ಸೊ ನೀರು ಹಾಕ್ಬೇಕಾ? ಈಗ ಸುರಿಗೆ ಹಾಕಬೇಡಿ, ಮತ್ತೆ ಸ್ವಲ್ಪ ಗ್ರೈಂಡ್ ಆಗಲಿ. ಈಗ ಫೈನ್ ಪೇಸ್ಟ್ ಆಗಿದೆ ಅನ್ಸುತ್ತೆ. ಆಗಿದೆ, ಒಳ್ಳೆ ಫೈನ್ ಪೇಸ್ಟ್ ಆಗಿದೆ. ಈಗ ಬೇಕಿದ್ರೆ ಇದಕ್ಕೆ ನಾವು ಸಕ್ಕರೆ, ಇದು ಅಕ್ಕಿ ಹಾಕಿ ಮಾಡ್ಬೋದು. ಮತ್ತೆ ಸುರಿಗೆ ಮಾತ್ರ ಯಾವಾಗಲೂ ನಾವು ಇದು ಹಲಸಿನ ಹಣ್ಣನ್ನೇ ಹಾಕಬೇಕು. ಈಗ ಮೊದಲು ತೆಂಗಿನಕಾಯಿಯನ್ನೊಮ್ಮೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡುವ, ಒಂದು ಸುತ್ತು ತೆಗೆಯುವ, ಆಮೇಲೆ ನಾವು ಅಕ್ಕಿಯನ್ನು ಹಾಕೊಳ್ಳೋಣ. ಓಕೆ, ಸ್ವಲ್ಪ ನೀರು ಹಾಕೊಳ್ಳಿ, ನೋಡ್ಕೊಳ್ಳಿ. ಸ್ವಲ್ಪ ಸಾಕು.
ಈಗ ಇದಕ್ಕೆ ನಾವು ಇದರಲ್ಲಿ ಸ್ಥಳ ಉಂಟಲ್ಲ, ಅದರಿಂದಾಗಿ ನಾವು ಅಕ್ಕಿಯನ್ನು ಸೇರಿಸಿ ಇದರಲ್ಲಿ ಒಟ್ಟಿಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು 3/4 ಬೌಲಿನಷ್ಟು ಹಲಸಿನ ಹಣ್ಣು ತೆಗೆದುಕೊಂಡಿದ್ದೇವೆ, 1 ಬೌಲಿನಷ್ಟು ಅಕ್ಕಿ ತೆಗೆದುಕೊಂಡಿದ್ದೇವೆ, ಮತ್ತೆ ಅರ್ಧ ಬೌಲಿನಷ್ಟು ತೆಂಗಿನ ತುರಿ ತೆಗೆದುಕೊಂಡಿದ್ದೇವೆ. ಹಾಗೆ ಬೆಲ್ಲ ರುಚಿಗೆ ಅನುಸಾರ. ಬೆಲ್ಲ ನಿಮ್ಗೆ ಎಷ್ಟು ಸಿಹಿ ಬೇಕು ಅದರ ಪ್ರಕಾರ. ತುಂಬಾ ಸಿಹಿ ಆದ್ರೂ ನಾವು ದೋಸೆ ಹಾಕುವಾಗ ಅದು ಎಳುದು ಇಲ್ಲ. ಹೌದು, ತುಂಬಾ ಸಿಹಿ ಸಾಕು. ಈಗ ಸ್ವಲ್ಪ ಇದಕ್ಕೆ ನೀರು ಹಾಕಿ ಒಳ್ಳೆ ಫೈನ್ ನೀರು ದೋಸೆಯ ಫೈನ್ ಅಷ್ಟು ಪೇಸ್ಟ್ ಆಗ್ತದೆ. ಬ್ಯಾಟರ್ ಹಾಗೆ ಆಗ್ಬೇಕು. ಯಾಕೆಂದ್ರೆ ಈಗ ಒಂದು ನೀರು ದೋಸೆ ಮಾಡ್ತಿದ್ದೇವಲ್ಲ ನಾವು. ಮತ್ತೆ ಬೇಕಿದ್ರೆ ನೀರು ಸೇರಿಸ್ಕೊಳ್ಬೋದಲ್ಲ. ಸೇರಿಸ್ಕೊಳ್ಬೋದು. ಓಕೆ, ಒಳ್ಳೆ ನೀರು ದೋಸೆ ಹಾಗೆ ಆದರೆ ಆಯ್ತು ಪೇಸ್ಟ್. ನೋಡಿ ಒಳ್ಳೆ ಫೈನ್ ಪೇಸ್ಟ್ ಆಯ್ತು. ನಮ್ಮ ಮಿಕ್ಸಿ ಸಹ ಒಳ್ಳೆ ಉಂಟು ಹಾಗೆ ಅಲ್ಲ. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅವರ ಯಾವ ಅಪ್ಲಯನ್ಸಸ್ ಆದ್ರೂ ತಗೊಳ್ಳಿ. ಸೊ ಬೆಸ್ಟ್. ಸೊ ಕುಕಿಂಗ್ ಕೂಡ ಬೇಗ ಆಗುತ್ತೆ. ನಮ್ಮ ಗ್ಯಾಸ್ ಸ್ಟವ್ ಕೂಡ ಮೆಕಾಯ್ ಅವ್ರದ್ದೇ, ಹಾಗೆ ಮಿಕ್ಸಿ ಕೂಡ. ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೋಡಿ ನಾವು ದಪ್ಪ ದೋಸೆ ಮಾಡೋದಾದ್ರೆ ಈ ಹದದಲ್ಲಿ ದಪ್ಪ ದೋಸೆ ಮಾಡ್ಕೊಳ್ಳೋದು. ಈಗ ನಾವು ಇವತ್ತು ನೀರು ದೋಸೆ ಮಾಡ್ತಿದ್ದೇವೆ, ಅದರಿಂದಾಗಿ ಒಳ್ಳೆ ನೀರು ದೋಸೆಯ ಹದದಲ್ಲೇ ಬ್ಯಾಟರ್ ಅನ್ನು ರೆಡಿ ಮಾಡಬೇಕು. ಇನ್ನು ಬೇಕಾಗತ್ತಾ ನೀರು? ಬೇಕು. ಈಗ ಉಪ್ಪು ಎಲ್ಲ ಹಾಕ್ಲಿಕ್ಕೆ ಉಂಟು. ಇದರಲ್ಲಿ ತುಂಬಾ ದೋಸೆ ಆಗ್ತದೆ. ಇದು ಈ 1 ಬೌಲಿನಷ್ಟು ನಾವು ಅಕ್ಕಿ ತೆಗೆದುಕೊಂಡು 3/4 ಬೌಲಿನಷ್ಟು ಇದು ಮಾಡಿದ್ರೆ ಒಂದು 5-6 ಮಂದಿ ತಿನ್ನುವಷ್ಟು ದೋಸೆ ಆಗ್ತದೆ. ಸೊ ಹಾಗೆ ಹಣ್ಣನ್ನ ತಿಂದು ಸಾಕಾಯ್ತು, ಇನ್ನು ಬೇಡಪ್ಪ ಅಂದ್ರೆ ತುಂಬಾ ತಿಂದ್ರು ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಹಲಸಿನ ಹಣ್ಣು ತಿಂದ ಕೂಡಲೇ ನೀರು ಕೂಡ ಕುಡಿಬಾರ್ದು. ನೀರು ಕುಡಿಬಾರ್ದು. ಯಾವಾಗ್ಲೂ ನಾವಿಲ್ಲಿ ತುಳುನಾಡಿನಲ್ಲಿ ತುಳುವರು ಏನ್ ಮಾಡ್ತೇವೆ ಹೇಳಿದ್ರೆ, ಹಲಸಿನ ಹಣ್ಣು ತಿನ್ನುವಾಗ ಈ ಒಣ ಕೊಬ್ಬರಿಯನ್ನು ನಾವು ಯಾವಾಗ್ಲೂ ಅದು ತಿಂದಾದ ಕೂಡಲೇ ತಿಂತೇವೆ. ಯಾಕೆ ಹೇಳಿದ್ರೆ ನಮ್ಗೆ ಅಜೀರ್ಣ ಆಗಬಾರ್ದು ಹೇಳಿ. ಹಾಗಾಗಿ ಇವತ್ತು ನಾನು ನನ್ನ ನೀರು ದೋಸೆಗೆ ಈ ಒಣ ಕೊಬ್ಬರಿಯನ್ನು ಸಹ ಹಾಕ್ತಾ ಇದ್ದೇನೆ ಇದರೊಟ್ಟಿಗೆ. ನೋಡಿ ಇದು ಒಣ ಕೊಬ್ಬರಿ. ಯಾವಾಗ್ಲಂತೆ ಹಲಸಿನ ಹಣ್ಣು ತಿಂದ ಕೂಡಲೇ 1 ತುಂಡು ಒಣ ಕೊಬ್ಬರಿ ತಿನ್ಬೇಕಂತ. ಜೀರ್ಣ ಆಗುತ್ತೆ. ಹೊಟ್ಟೆ ಉಬ್ಬರಿಸುವುದು ಅದೆಲ್ಲ ಅದರಿಂದ ಬರುವುದಿಲ್ಲ. ಮತ್ತೆ ನೋಡಿ ನಾವು ಈ ಕಾಳು ಮೆಣಸು ಇದನ್ನು ಸ್ವಲ್ಪ ಕ್ರಶ್ ಮಾಡಿಕೊಂಡು ನಾವು ಹಾಕೊಳ್ಬೇಕು. ಅದು ಫ್ರೆಶ್ ಅನ್ನು ನಾವು ಮೆಣಸಿನ ಹುಡಿ ಯೂಸ್ ಮಾಡಬಾರ್ದು. ಇದನ್ನು ಸ್ವಲ್ಪ ಜಜ್ಜಿಕೊಂಡು ಅಥವಾ ಸೀದಾ ಹಾಕಿದ್ರು ಸಹ ನಾವು ದೋಸೆ ತಿನ್ನುವಾಗ ಅದ್ರ ಒಟ್ಟಿಗೆ ಅದು ಇದಾಗ್ತದೆ, ಬೇಯ್ತದೆ ಅಲ್ಲ, ಒಟ್ಟಿಗೆ ತಿನ್ಬೇಕಂದ್ರೆ ಅದು ಹಾಗೆ ದೋಸೆಗೆ ನೀವು ಹಾಕಿದ್ರೆ ಕಾಳು ಹಾಗೆ ಸಿಗ್ತದೆ. ಅದಕ್ಕೆ ಸ್ವಲ್ಪ ಕ್ರಶ್ ಮಾಡಿಕೊಳ್ಬೇಕು ನಾವು. ಈಗ ಇದನ್ನ ನಾವು ಸ್ವಲ್ಪ ಕ್ರಶ್ ಮಾಡುವ. ತಗೊಳ್ಳಿ ಮೇಡಮ್. ಸೊ ಇದನ್ನು ಸ್ವಲ್ಪ ಕ್ರಶ್ ಮಾಡುವ. ಸ್ವಲ್ಪ ಬಾಯೆಲ್ಲದು ತಿನ್ಲಿಕ್ಕೆ ಸಿಕ್ಕಿದ್ರೆ ಸಹ ನಮ್ಗೆ ಒಳ್ಳೆ ಆಗ್ತದೆ. ಸ್ವಲ್ಪ ಜಜ್ಜಿದ್ರೆ ಆಯ್ತಾ? ಸ್ವಲ್ಪ ಸಾಕು. ಅಂದ್ರೆ ಅದರದ್ದು ಫ್ಲೇವರ್ಸ್ ಇರಬೇಕು, ಪುನಃ ಅದರೊಟ್ಟಿಗೆ ನಮಗೆ ಅದು ತಿನ್ನಲಿಕ್ಕೆ ಸಿಕ್ಕಬೇಕು. ಸ್ವಲ್ಪ ಖಾರ ಸಾಕ್ತದೆ, ಒಳ್ಳೆ ಅದು ಹೆಲ್ತಿಗೆ ಸಹ ಒಳ್ಳೇದು. ಹೇಳಿದ್ರೆ ಅದೇ ಹೇಳಿದೆ ಅಲ್ಲ, ನಾವು ಅಜೀರ್ಣ ಎಲ್ಲ ಆಗದ ಹಾಗೆ ನಮ್ಮ ಹೊಟ್ಟೆಯನ್ನು ಸ್ವಲ್ಪ. ಈ ಹಲಸಿನ ಹಣ್ಣು ತಿನ್ಲಿಕ್ಕೆ ತಿನ್ಬೋದು, ಮತ್ತೆ ಕೆಲವರಿಗೆ ಅದು ಹೊಟ್ಟೆ ಉಬ್ಬರ ಹಾಗೆಲ್ಲ ಬರ್ತದೆ. ಎಲ್ಲರಿಗೆ ಅಲ್ಲ, ಅದಕ್ಕೋಸ್ಕರ ಇದೆಲ್ಲ ನಾವು ಪ್ರಿಕಾಷನ್ಸ್. ಸ್ವಲ್ಪ 1 ಸ್ಪೂನ್ ಕೊಡಿ. ಸ್ವಲ್ಪ ಇನ್ನೀಗ ಉಪ್ಪು ಸೇರಿಸೋಣ. ನಾವು ಗ್ರೈಂಡ್ ಮಾಡುವಾಗ ಸಹ ಉಪ್ಪು ಸೇರಿಸಬಹುದು, ಅದು ನಮಗೆ ಬಿಟ್ಟದ್ದು. ಸೊ ಇನ್ನು ಸ್ವಲ್ಪ ಸರಿ ನೀರು ದೋಸೆಯ ಹದಕ್ಕೆ ನಾವು ಇದನ್ನೀಗ ನೀರು ಮಾಡಿಕೊಳ್ಬೇಕು. ನೀರು ಹಾಕಿ ಇದಕ್ಕೆ ಹಾಕೋಣ. ಒಳ್ಳೆ ಟೇಸ್ಟ್ ಆಗಿ ಬರ್ತದೆ. ನೀವು ಹದ ನೋಡ್ಕೊಂಡು ನೀವು ಹಾಕಿ. ಈಗ ನಾವೊಂದು ಕಾವಲಿ ಇಟ್ಕೊಳ್ಳೋಣ. ಅದಕ್ಕೆ ಏನಾದರೂ ಎಣ್ಣೆ ಹಾಕ್ಬೇಕಾ? ಬೇಕು. ಸ್ವಲ್ಪ ಎಣ್ಣೆಯ ತುಪ್ಪವ ನಿಮಗೆ ನೀವು ಯಾವುದನ್ನು ಯೂಸ್ ಮಾಡ್ತೀರಿ ಅದನ್ನು. ಸೊ ನಾವು ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು ಅನ್ಸುತ್ತೆ ದೋಸೆಗೆ. ಸ್ವಲ್ಪ ಹಾಕೊಂಡ್ರೆ ಆಯ್ತು. ಸ್ವಲ್ಪ ಗ್ರೀಸ್ ಮಾಡಿದ್ರೆ ಆಯ್ತು. ಈ ನೋಡಿ ಹಿಟ್ಟು ಒಮ್ಮೆ ನೀರಿನಾಗಿ ಕಂಡಿತು ನೋಡಿ, ಪುನಃ ದಪ್ಪ ಆಗ್ತಾ ಬಂದ್ರೆ. ಯಾಕೆ ಹೇಳಿದ್ರೆ ನಾವು ಅದಕ್ಕೆ ಹಲಸಿನ ಹಣ್ಣು ಹಾಕ್ತೇವಲ್ಲ, ಇನ್ನೂ ಸಹ ನೀರು ಮಾಡ್ಬೇಕು. ಇನ್ನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಬೇಕು. ನೀರು ಹಾಕ್ಬೇಕಾ?
ಅಂದ್ರೆ ಅದು ಕಲಸಿ ಅದು ಕಲಿಸ್ತಾ ಗೊತ್ತಾಗುತ್ತೆ ದಪ್ಪ ದಪ್ಪ ಆಗ್ತದೆ ಆಗಿದೆ ನೋಡಿ ಇಲ್ಲ ಅಂತ ನೋಡಿ ಈಗ ದಪ್ಪ ಆಯ್ತು. ನೀರು ಹಾಕ್ಲಾ? ಹಾ ಹಾಕಿ ಸಾಕು. ಸೊ ನಾವು ನೀರು ದೋಸೆ ಮಾಡ್ತೇವೆ, ಇದನ್ನೇ ದಪ್ಪ ದೋಸೆ ನಾವು ದಪ್ಪ ಆಗ ನಾನು ತೋರಿಸಿದೆಲ್ಲ ಹಾಗೆ ಮಾಡಿ ನಾವು ಈ ದಪ್ಪ ಉದ್ದಿನ ದೋಸೆ ಮಾಡ್ತೇವೆ, ಹಾಗೆ ಸಹ ಮಾಡ್ಬೋದು. ಸೊ ನೀವು ಎರಡು ಕೂಡ ಟ್ರೈ ಮಾಡಿದ್ದೀರಿ, ಎರಡು ಬೆಸ್ಟ್ ಆಗುತ್ತೆ. ನನಗೆ ನೀರು ದೋಸೆ ಭಾರಿ ಖುಷಿ ತುಂಬಾ ಇಷ್ಟ ಆಗುತ್ತೆ. ಹೌದು, ಯಾಕೆ ತೆಳುವಾಗಿ ಅದು ತಿನ್ನುವಾಗ ಅದರ ಟೇಸ್ಟ್, ಅದರ ನಡುವಲ್ಲಿ ನಮಗೆ ಈ ಕೊಬ್ಬರಿ ಮತ್ತೆ ಈ ಕಾಳು ಮೆಣಸು. ಈಗ ಸ್ವಲ್ಪ ನಾವು ಇದಕ್ಕೆ ಹಳದಿಯನ್ನು ಹಾಕೊಳ್ಳೋಣ, ಹಳದಿ ಬೇಕು. ಒಂದು ಸಾಧಾರಣ ಒಂದು 1/4 ಚಮಚದಷ್ಟು ಸಾಕು. ರೈಸ್ ರವರ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ನೋಡ್ಕೊಳ್ಳಿ, ಅಂದ್ರೆ ಕಲರ್ ಬರಲಿ ಅಂತ ಹಾಕ್ಲಾ? ಸಾಕು ಸಾಕು ಸಾಕು. ಆಲ್ರೆಡಿ ಈ ಹಲಸಿನ ಹಣ್ಣಿನ ಕಲ್ಲರೇ ಯೆಲ್ಲೋಯಿಶ್, ಪುನಃ ಅದರೊಟ್ಟಿಗೆ ಇದು ಬಾಡಿಗೆ ಒಳ್ಳೇದಲ್ಲ, ಆಯುರ್ವೇದಿಕ್ ವರ್ಕ್ ಆಗ್ತದೆ. ಸೊ ಇಲ್ಲಿ ಕಾವಲಿ ಸಹ ಕಾದಿದೆ, ನಾವೀಗ ಇದನ್ನು ಹಾಕೊಳ್ಳೋಣ. ಸೊ ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾನ? ಬಿಸಿ ಬಿಸಿಯೇ ತಿನ್ಬೇಕು, ಇದನ್ನು ಬಿಸಿ ಬಿಸಿಯೇ ತಿನ್ಬೇಕು. ನಾನು ಮಾಡಿಟ್ಟದನ್ನು ಸಂಜೆ ಹೊತ್ತಿಗೆ ಒಮ್ಮೆ, ಬೆಳಿಗ್ಗೆ ಮಾಡಿದ್ದನ್ನು ನಾನು ಸಂಜೆ ಹೊತ್ತಿಗೆ ನಾನು ಒಮ್ಮೆ ತಿಂತೇನೆ. ಅದು ನನ್ನ ಹಸ್ಬೆಂಡ್ ನ ಪ್ರಕಾರ ಅದರ ಟೇಸ್ಟ್ ಇನ್ನೂ ಸಹ ಜಾಸ್ತಿ ಅಂತ ಸಂಜೆಯ ಮೇಲೆ. ಬೆಳಿಗ್ಗೆ ಮಾಡಿಟ್ಟದಾಗಿದ್ರು ಎಕ್ಸಾಕ್ಟ್ಲಿ, ಯಾಕೆಂತ ಹೇಳಿದ್ರೆ ಸ್ವೀಟ್ ನಿಮಗೆ ತಕ್ಷಣಕ್ಕೆ ತಿನ್ನುವಾಗ ಸ್ವಲ್ಪ ಸ್ವೀಟ್ ಕಮ್ಮಿ ಅನ್ಸುತ್ತೆ, ಇರ್ಬೋದು. ಸಂಜೆಗೆ ಆಗುವಾಗ ಟೇಸ್ಟ್ ಬರುತ್ತೆ. ಅವ್ರು ಕರೆಕ್ಟ್ ಇದ್ದಾರೆ. ನಾನು ಮಾಡಿದಾಗ ಅದಕ್ಕೆ ನಾನು 1-2 ಎಕ್ಸ್ಟ್ರಾ ಮಾಡಿಡುದು, ಅದು ಸಂಜೆ ಹೊತ್ತಿಗೆ ಆಗುವಾಗ ಅದರದ್ದು ರುಚಿಯೇ ಬೇರೆ ಇರ್ತದೆ ಅಂತ. ಓಕೆ, ಈಗ ಇದು ರೆಡಿ ಆಗಿದೆ. ಸೊ ಒಂದೇ ಸೈಡ್ ಕಾಯಿಸ್ಕೊಳ್ಳೋದಕ್ಕೆಲ್ಲ? ಒಂದೇ ಸೈಡ್. ಓಕೆ, ಸೊ ಸ್ವಲ್ಪ ಎಣ್ಣೆ ಹಾಕಿ ನೋಡಿ. ಈಗ 2ನೇ ದೋಸೆ ಸಹ ರೆಡಿಯಾಗಿದೆ. ಆಫ್ ಮಾಡಲಾ? ಬಿಸಿ ಬಿಸಿ ದೋಸೆ ತಯಾರು. ಸೊ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಬೇರೆ ಏನು ಬೇಡ ನಂಚ್ಕೊಂಡು ತಿನ್ನೋದಕ್ಕೆ. ಬೆಣ್ಣೆ ಇದ್ರೆ ಬೆಣ್ಣೆಯಲ್ಲಿ ತಿನ್ಬೋದು, ಅಥವಾ ಖಾಲಿ ಹಾಗೆ ತಿನ್ನೋದಕ್ಕೆ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್. ಬೇಸಿಗೆ ಕಾಲದಲ್ಲಿ ಬಿಡುವಂಥ ಹಣ್ಣು ಹಂಪಲು ತಾವು ಏನೇ ತರಕಾರಿಗಳನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಹಲಸಿನ ಹಣ್ಣು ಎಲ್ರಿಗೂ ಪ್ರಿಯ, ಅದರಲ್ಲಿ ವಿವಿಧ ರೀತಿಯಾದಂಥ ಖಾದ್ಯಗಳನ್ನು ಕೂಡ ಮಾಡ್ಕೊಳ್ಬೋದು. ಇದು ಒಂದು. ಸೊ ದೋಸೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹಲಸಿನ ಹಣ್ಣಿನ ನೀರು ದೋಸೆ ತಯಾರಿಸುವ ವಿಧಾನ: ಮೊದಲು 5ರಿಂದ 6 ಹಲಸಿನ ಸೊಳೆಗೆ ಬೆಲ್ಲ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ತೆಂಗಿನ ತುರಿ, ನೆನೆಸಿದ ಬೆಳ್ತಿಗೆ ಅಕ್ಕಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಕೊಬ್ಬರಿ ಚೂರುಗಳು, ಕಾಳು ಮೆಣಸು, ಅರಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ನೀರು ದೋಸೆ ಸವಿಯಲು ಬಲು ರುಚಿ. ಹಲಸಿನ ಹಣ್ಣಿನ ದೋಸೆ ಅಂತೂ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಕೂಡ ಸಮ್ಮರ್ ಸೀಸನ್ಗೆ ಮಾಡುವಂಥ ಒಂದು ರೆಸಿಪಿ. ಸೊ ಅದಕ್ಕೆಲ್ಲ ಅವರು ತಯಾರಿ ಮಾಡ್ಕೊಳ್ಳೋ ಅಷ್ಟು ಹೊತ್ತು ನೀವು ತಗೊಳ್ಳೋದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್,
ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್. ಸೊ ಮದುವೆಗಳ ಸೀಸನ್ ಕೂಡ, ಸಮ್ಮರ್ ಸೀಸನ್ ಬಂದರೆ ಮದುವೆಗಳ ಸೀಸನ್. ಹಾಗೆ ಜ್ಯುವೆಲ್ರಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ಬೆಸ್ಟ್ ಪ್ಲೇಸಸ್ ಲಲಿತಾ ಜ್ಯುವೆಲ್ಲರಿ ಮಾರ್ಟ್ ಲಿಮಿಟೆಡ್. ಸೊ ಜ್ಯುವೆಲ್ರಿ ಬಗ್ಗೆ ಆಯಿತು, ಅಡುಗೆ ಬಗ್ಗೆ ಮಾತಾಡೋಣ. ಯಾಕಂತ ಹೇಳಿದ್ರೆ ಇದು ಅಡುಗೆ ಮನೆ ಅಲ್ವಾ. ಸೊ ಒಂದಂತೂ ಸಿಹಿಯಾದಂಥ ದೋಸೆ ತಯಾರಾಗಿದೆ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ ಮೇಡಮ್. ಒಂದಾಯಿತು, ಈಗ ಸಮ್ಮರ್ ಸೀಸನ್ಗೆ ಬೇಕಾಗುವಂಥದ್ದು ಅಂತ ಹೇಳಿದ್ದೀವಿ ತಂಬಳಿ, ಸೌತೆಕಾಯಿ. ಸೌತೆ ಹೇಳಿದ್ರೆ ಮಂಗಳೂರು ಸೌತೆ ಅಲ್ಲ, ಮುಳ್ಳು ಸೌತೆ. ಮುಳ್ಳು ಸೌತೆಯಿಂದ ಕುಕುಂಬರ್ ಸೂಪರ್. ಇದಂತೂ ಹಾಗೆ ತಿನ್ನೋದಕ್ಕೂ ಹಾಗೆ ತಿನ್ಬೋದು. ಹೌದು, ಇದು ಸ್ವಲ್ಪ ಕುಡಿಲಿಕ್ಕೆ ದಾಹವನ್ನು ತಣಿಸುವಂತಹ ಒಂದು ತಂಬುಳಿ, ಅಥವಾ ನಮ್ಗೆ ಅನ್ನದ ಒಟ್ಟಿಗೆ ಸಹ ನಾವು ಮಿಕ್ಸ್ ಮಾಡಿ ಅದನ್ನು ತಿನ್ನೋದಕ್ಕೆ ಊಟ ಮಾಡಬಹುದು. ಈ ಸಮ್ಮರ್ ಸೀಸನ್ ತುಂಬಾ ಮಸಾಲಾಗಿಂತ ಈ ತರ ಲೈಟ್ ಆಗಿ ಏನಾದ್ರು ಇದ್ರೆ ತುಂಬಾ ಖುಷಿ ಅನ್ಸುತ್ತೆ. ಈಗ ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ತಗೊಳ್ಳಿ. ಇದರಲ್ಲಿ ಈಗ ಕತ್ತರಿಸಿದ ಇದು ಮುಳ್ಳು ಸೌತೆದು ಸಿಪ್ಪೆ ದಪ್ಪ ಇದ್ದರೆ ತೆಗೆದುಕೊಳ್ಬಹುದು. ನಮ್ಮ ಊರಿನ ಮುಳ್ಳು ಸೌತೆ ಸಿಗ್ತದಲ್ಲ, ಅದರದ್ದು ಸಿಪ್ಪೆ ಹೆಚ್ಚು ದಪ್ಪ ಇರುವುದಿಲ್ಲ, ಅದರದ್ದು ತೆಗಿಬೇಕಂತ ಇಲ್ಲ, ತೆಗೆದ್ರೆ ಸ್ವಲ್ಪ ಒಳ್ಳೆ ಆಗ್ತದೆ. ಸೊ ಈಗ ಇದಕ್ಕೆ 2 ಸಣ್ಣ ಸಣ್ಣ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ. ಮತ್ತೆ ಈ ತೆಂಗಿನ ತುರಿ ಹೆಚ್ಚು ಬೇಡ, ಒಂದು 4 ಸ್ಪೂನಿನಷ್ಟಿದ್ರೆ ಸಾಕು. ಮತ್ತೆ 1 ಅಥವಾ 2 ನಿಮಗೆ ಖಾರ ಹೆಚ್ಚು ಬೇಕಿದ್ರೆ 2. ಮತ್ತೆ ನಾನು ಒಗ್ಗರಣೆಗೆ 1 ಕೆಂಪು ಮೆಣಸನ್ನು ಹಾಕ್ತಿದ್ದೇನೆ, ಅದರಿಂದಾಗಿ ನಾನು ಈಗ ಒಂದೇ ಒಂದು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಸ್ವಲ್ಪ ಈ ನಾನು ಇಟ್ಟ ಮಜ್ಜಿಗೆ ಉಂಟಲ್ಲ, ಮಜ್ಜಿಗೆಯನ್ನೇ ಹಾಕೊಂಡು. ನೀರು ಬೇಕಾಗಿಲ್ವಾ? ನೀರು ಬೇಡ, ಮಜ್ಜಿಗೆಯಲ್ಲೇ ನಾವು ಇದನ್ನು ಗ್ರೈಂಡ್ ಮಾಡುವ. ಒಂದು 4-5 ಸ್ಪೂನಿನಷ್ಟು ಮಜ್ಜಿಗೆಯನ್ನು ಹಾಕೊಂಡು ಇದನ್ನು ಫೈನ್ ಪೇಸ್ಟ್ ಅಲ್ಲ. ಈಗ ಇದಕ್ಕೆ ಮಿಕ್ಸ್ ಮಾಡೋಣ. ಮುಳ್ಳು ಸೌತೆ ಒಳ್ಳೆ ಪರಿಮಳ ಬರ್ತಾ ಇದೆ. ಇದು ನೀರ್ ದೋಸೆಗೂ ಹಾಕಿ ಮಾಡ್ತಾರಲ್ಲ? ಹೌದು, ನೀರ್ ದೋಸೆ ಮಾಡ್ತಾರೆ. ಅದು ಕೂಡ ತುಂಬಾ ವೆರಿ ಟೇಸ್ಟಿ. ಅದ ಪರಿಮಳಕ್ಕೆ ತಿಂದು ಮುಗಿಸ್ಬೇಕು. ಹೌದು, ಈ ಮುಳ್ಳು ಸೌತೆಯ ಪರಿಮಳ ಒಂದು ಬೇರೆ ರೀತಿ ಇದೆ ಅಲ್ಲ, ಮತ್ತೆ ದೇಹಕ್ಕೆ ಸಹ ಬಹಳ ಉತ್ತಮ. ಆಕ್ಚುಲಿ ಮಧ್ಯಾಹ್ನ ಇದು ಊಟದ ಹೊತ್ತಿಗೆ ಬರೀ ಈ ತರ ಸ್ಯಾಲೆಡ್ ಇದನ್ನೇ ಮಾಡಿ ತಿನ್ನೋಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ಇದನ್ನು ಬಳಸ್ಕೊಳ್ತೀರಾ? ನಾವು ಕುಡಿಲಿಕ್ಕೆ ಆದ್ರೆ ಬೇಕಿದ್ರೆ ತುಂಬಾ ನೀರು ಮಾಡಿಕೊಳ್ಬಹುದು, ಅನ್ನಕ್ಕೆ ಬೇಕಿದ್ರೆ ಸ್ವಲ್ಪ ದಪ್ಪ. ಈಗ ಒಂದು ಒಗ್ಗರಣೆಗೆ ಇಟ್ಕೊಳ್ಳೋಣ. ಕೊನೆಗೆ ಇದಕ್ಕೆ ಒಂದು ಒಗ್ಗರಣೆ ಕೊಡೋದು ಅಷ್ಟೇ. ಸೊ ಇದು ತುಂಬಾ ಹೊತ್ತು ಇಡೋದಕ್ಕಾಗಲ್ಲ, ಯಾವಾಗ ನಾವು ಮಾಡ್ತೇವೆ ನಾವು ಆವಾಗಲೇ ಬಳಸ್ಕೊಳ್ಬಹುದು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಎಣ್ಣೆ ಸಾಕು. ಎಣ್ಣೆ ಬಿಸಿ ಆಗುವಾಗ ಸಾಸಿವೆ ಹಾಕೊಳ್ಳೋಣ. ಈಗ ಕುಡಿಲಿಕ್ಕಾದ್ರೂ ಕೂಡ ಈ ತರ ಒಗ್ಗರಣೆ ಹಾಕೊಳ್ಬೇಕಾಗುತ್ತೆ? ಬೇಕು. ಒಗ್ಗರಣೆ ಹಾಕಿದ್ದಕ್ಕೊಂದು ಒಳ್ಳೆ ಟೇಸ್ಟ್ ಬರ್ತದೆ. ಸ್ವಲ್ಪ ಜೀರಾ, ಒಂದು ಅರ್ಧ ಚಮಚದಷ್ಟು ಜೀರಾ, ಸ್ವಲ್ಪ ಉದ್ದಿನ ಬೇಳೆ, ಅದು ಬಾಯಿಗೆ ಕಟ್ಕಟ ಹೇಳುವಾಗ ಒಳ್ಳೆ ಆಗ್ತದೆ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇದನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೋಣ. ಇನ್ನು ಈ ಒಂದು ಮೆಣಸನ್ನು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ, ಹಿಂಗು ಬೇಕಿದ್ದವರು ಹಿಂಗು ಸಹ ಹಾಕೊಳ್ಬೋದು. ನಾನು ಹಾಕ್ತಾ ಇಲ್ಲ, ಕೆಲವರಿಗೆ ಹಿಂಗು ಇಷ್ಟ ಆಗುದಿಲ್ಲ, ಅದರ ಸ್ಮೆಲ್ ನನಗೆ ಇಷ್ಟ ಆಕ್ಚುಲಿ. ಆದ್ರೆ ಅದು ಒಗ್ಗರಣೆಗೆ ಆತರ ಹಾಕಿದ್ರೆ ಅದಕ್ಕೊಂದು ಪರಿಮಳ ಹಾಕೊಳ್ಬೋದು. ಆಫ್ ಮಾಡಿ ಈಗ ಇದನ್ನು ಸೀದಾ
ತಣಿಬೇಕಂತಿಲ್ಲ, ಕೂಡಲೇ ಹಾಕ್ಕೊಳ್ಳೋದು. ಅದು ನೋಡಿ ಸಾಧಾರಣ ದಪ್ಪ ಆಯಿತು. ನಿಮಗೆ ನೀರು ಬೇಕಿದ್ರೆ ನೀರು ಮಾಡ್ಕೊಳ್ಬೋದು. ಈಗ ಇನ್ನು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಸ್ವಲ್ಪ ಉದಿಸ್ಕೊಂಡ್ರೆ ಆಯ್ತು. ಸಮ್ಮರ್ ಬೀಚ್ ಅಂದ್ರೆ ಸಮ್ಮರ್ಗೆ ನಮಗೆ ಹೊಟ್ಟೆಗೆ ತಂಪನ್ನು ಕೊಡುವಂತಹ ತಂಬುಳಿ ರೆಡಿ ಆಗಿದೆ. ಓಕೆ ಮೇಡಮ್, ತಂಪಾದ ಸೌತೆಕಾಯಿಯ ತಂಬುಳಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಮ್ಮರ್ಗಂತೂ ಬೆಸ್ಟ್ ಇದು. ಥ್ಯಾಂಕ್ ಯು. ಬೇಸಿಗೆ ಕಾಲದಲ್ಲಿ ಸೇವಿಸಬೇಕಾದಂತಹ ಮುಳ್ಳು ಸೌತೆಯ ತಂಬುಳಿ ತಯಾರು ದೇಹವನ್ನು ತಂಪಾಗಿ ಇರಿಸುತ್ತೆ. ಮತ್ತಿನ್ಯಾಕೆ ತಡ, ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮುಳ್ಳು ಸೌತೆ ತಂಬುಳಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮುಳ್ಳು ಸೌತೆಗೆ ಬೆಳ್ಳುಳ್ಳಿ, ತೆಂಗಿನ ತುರಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 4 ರಿಂದ 5 ಚಮಚದಷ್ಟು ಮಜ್ಜಿಗೆ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಇನ್ನುಳಿದ ಮಜ್ಜಿಗೆಗೆ ರುಬ್ಬಿದ ಮಿಶ್ರಣವನ್ನು ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಬಿಸಿಲಿನ ಬೇಗೆಗೆ ತಂಪಾದ ಮುಳ್ಳು ಸೌತೆಯ ತಂಬುಳಿ ತಯಾರು. ಸೊ ಬಿಸಿ ದೋಸೆ ತಯಾರಾಗಿದೆ. ಈ ಕಡೆ ತಂಪಾದ ತಂಬುಳಿ. ಸೊ ಫಸ್ಟ್ ಬಿಸಿ ತಿಂದು ಆಮೇಲೆ ತಂಪಾಗಿರುವಂಥದ್ದು ತಿನ್ನೋಣ. ಓಕೆ ಅಲ್ಲ, ತಗೊಳ್ಳಿ. ಸೂಪರ್, ತುಂಬ ಚೆನ್ನಾಗಿದೆ. ಅಂದರೆ ತೆಳುವಾಗಿ ಹಾಕಿದ್ರಿಂದ ಕ್ರಿಸ್ಪಿನೆಸ್ ಕೂಡ ಇದೆ. ವಾವ್. ಯೂಶ್ವಲಿ ಬರೀ ಗಾರಿಗೆ ಇದನ್ನು ಇಷ್ಟನ್ನೇ ತಿಂದಿದೆ. ಗಟ್ಟಿ ಹಲಸಿನ ಹಣ್ಣಿನ ಗಟ್ಟಿ ಗಾರಿಗೆ ನನಗೆ ತುಂಬ ಇಷ್ಟ. ಬಟ್ ಇದು ದೋಸೆನೂ ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಅದರದ್ದು ಸೊಳ್ಳೆ ಇದ್ರೆ ಸಾಕು, ಆರಾಮ್ಸೆ ಒಂದು ದೋಸೆ ಮಾಡ್ಕೊಳ್ಬೋದು. ಸೊ ನೀವು ಹೇಳಿದ್ರಿ ಒಂದು 5-6 ಜನಕ್ಕೆ ಆರಾಮ್ಸೆ ಮಾಡ್ಕೊಳ್ಬೋದು ಅಷ್ಟೊಂದು 1 ಕಪ್ಪಲ್ಲಿ ಅಲ್ಲ. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಸೊ ತಂಬುಳಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯ್ತು, ಈಗ ಮಧ್ಯಾಹ್ನದ ಊಟದ್ದು ತಗೊಳ್ಳಿ. ನನಗಂತೂ ಸಮ್ಮರ್ ಸೀಸನ್ಗೆ ಕುಕುಂಬರ್ ಹಾಗೆ ತಿನ್ನೋದಕ್ಕೆ ಇಷ್ಟ. ವಾ, ಸೂಪರ್. ಅದು ಜೀರದ ಫ್ಲೇವರ್ ಬರ್ತದೆ. ತುಂಬ ಒಂದೇ ಒಂದು ಮೆಣಸು ಹಾಕಿ, ಹಸಿ ಮೆಣಸು, ಖಾರನೂ ಇದೆ. ಹೌದು. ವಾ, ತುಂಬ ಚೆನ್ನಾಗಿದೆ ಮೇಡಮ್. ಅಂದರೆ ನಾವು ಯೂಶ್ವಲಿ ಅದನ್ನು ಸೈಡಿಗೆ ಸ್ಯಾಲೆಡ್ ಥರ ಹಾಗೆ ತಿಂತೀವಿ. ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದೇ ದೋಸೆಗೆ ಇದು ಚಟ್ನಿ ಇದೆ, ಸೇಮ್ ಈ ಥರ ಚಟ್ನಿನೂ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಅಂತ ಅಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಮೇಡಮ್. ವೆರಿ ಟೇಸ್ಟಿ ಆ್ಯಂಡ್ ಇದು ತುಂಬ ಸೂದಿಂಗ್. ಸೊ ಬಿಸಿಲಿಗೆ ಮಧ್ಯಾಹ್ನದ ಹೊತ್ತಿಗೆ ಒಂದು ತಂಪಾಗಿ ಬೇಕು ಅಂತ ಹೇಳಿದ್ರೆ ಇದು ಕರೆಕ್ಟಾಗಿದೆ, ಹೊಟ್ಟೆಯನ್ನು ತಂಪಾಗಿರಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಬೇಸಿಗೆ ಕಾಲದಲ್ಲಿ ತಯಾರಿಸುವಂಥ 2 ವಿವಿಧ ಖಾದ್ಯಗಳನ್ನು ಹೇಳ್ಕೊಟ್ಟಿದ್ದೀರಿ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕಿಚನ್. ಥ್ಯಾಂಕ್ ಯು ವೆರಿ ಮಚ್. ಮಧ್ಯಾಹ್ನದ ಹೊತ್ತಿಗಂತೂ ತುಂಬ ಚೆನ್ನಾಗಿದೆ. ಯಾಕೆಂತ ಹೇಳಿದರೆ ಹೊರಗಡೆ ತುಂಬ ಬಿಸಿಲಿರುವಾಗ ತಂಪಾಗಿ ಏನಾದರೂ ತಿನ್ನಬೇಕು ಅಂತ ಹೇಳಿದರೆ ಬರೀ ಕುಡಿಯೋದೇ ಇಲ್ಲ, ಆಹಾರ ನಾವು ಊಟ ಮಾಡುವಾಗಲೂ ಕೂಡ ಏನಾದರೂ ತಂಪಾಗಿರುವಂಥದ್ದು ಬೇಕು. ಇದಂತೂ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.